ಮಾತೆಲ್ಲ ಸೌಖ್ಯ ಪನ್ನೆ ನಿನ್ನೆ ಏಪುರೇನ ಚಾನಲ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ತಿದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂದ್ರೆ ಈತ ವಿಡಿಯೋ ನಾನು ಶುರು ಮಾಡ್ತಂದಲ್ಲೇ ಮಾತೆರೆಗಳ ವರಲಕ್ಷ್ಮಿ ಪರ್ವದ ಹಾರ್ದಿಕ ಶುಭಾಶಯ ದೇವಿಯ ಇಲ್ಲಿಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತು ಮಾತ ಕೊರಡಲಿಕ್ಕೆಲ್ಲ ಏನ ಕೂಡ ಇಚ್ಛೆ ಉಂಟು ನೆರವೇರಡ್ ಪನ್ನೆ ದೇವರಡಕ್ಕೆ ಏನುವೆ ಅಂಚನೆ ನಿಖಲ್ನ ಆಶೀರ್ವಾದ ಎನ್ನ ಬಗ್ಗೆ ಏನೋ ಫ್ಯಾಮಿಲಿಂದ ಮಿಟ್ಟಿ ಇಪ್ಪಡು ಬಂದೆ ನಿಖಲಡಕ್ಕೆ ಏನುವೆ ಏನಪ್ಪ ಬಂಡ ಏನೇನಿಲ್ಲ ಈ ಸೈಡ್ ಬಂದು ಇಲ್ಲಿ ಲಕ್ಷ್ಮಿ ಬರ್ತಾರೆ ಕೃಷ್ಣ ಬರ್ತಾರೆ ಅಂತ ಗೊತ್ತಿಸಿ ಅಂಚ ಹೂಲಾವ್ ಎಡ್ಡೆಡ್ ಆಂಡ್ ಎಡ್ಡೆಡ್ ಮೀನಂತೆ ಡೆಲಿವರಿ ಅವಡು ಎಂಕ್ ಅವಡು ಬಾರೆಗಾವಡು ಓ ರೀತಿಯ ಪ್ರಾಬ್ಲಮ್ ಇರ್ತದೆ ಎಡ್ಡೆಡ್ ಆಂಡ್ ಯಾವ ಅದಕ್ಕೋಸ್ಕರ ನಿಕ್ಲೆಡ ಅನ್ನೋದಿಲ್ಲ ಈಗೆಲ್ಲ ಮಾತೆ ಆಮೇಲೆ ಆಶೀರ್ವಾದ ಎಲ್ಲ ಇಟ್ಪಾಡು ಬಂದು ಕೋಡದೆ ವೀಡಿಯೋ ತಂದಿದ್ದೆ ನಿಖಕ್ಕೆ ಕ್ವಶನ್ ಪೂರ ಆನ್ಸರ್ ಕೊಡ್ಬೇ ಬಂದು ಹೆಚ್ಚ ಕ್ವಶನ್ ಪಂಡ ಏನು ಅಲ್ಪ ಬಂತೆ ರಿಪೀಟ್ ಬೈದು ಮಾತ್ರ ಪಂಡ ಒರಿಯಗೆ ಬೇಕಾಗಲ್ಲ ಏನು ಉದಾಹರಣೆ ಬಂದಿದ್ದೆ ಈ ಟೈಮ್ಗೂ ಇಂಪಾರ್ಟೆಂಟ್ ಉಂಟದೆ ಐನು ಮಾತ್ರ ಬರೆದಿದ್ದುಂಡೆ ಯಾಕಂದ್ರೆ ಹೆಚ್ಚು ಕಲಿಸಿ ಅವೇ ಕೇಂದ್ರ ಬರೋದಿರ್ತದೆ ಅಂಚ ಒಂದು ವೇಳೆ ನಿಕ್ಕಲು ಕೇಂದ್ರಕ್ಕೆ ಆನ್ಸರ್ ಕೊಡ್ತಿದ್ದೆ ಈಗಿಂತ ವೀಡಿಯೋ ನಿಕ್ಕು ತೂಪರೆ ದಯವಿಟ್ಟು ಕಮೆಂಟ್ ಮಾಡಲಿ ನಾನು ನಿಕ್ಲೆಗೆ ಆನ್ಸರ್ ಕೊಡ್ಬೆ ಅಂಚ ಮುಗಿನೋದ್ರೆ ನಾಡಿ ತಿರುಗಿಸಿ ಹೆಚ್ಚಿನ ಕಾಮೆಂಟ್ಸ್ ಅಲ್ಪ ಆನ್ಸರ್ ಕೊಡ್ತೇನೆ ಅಂಚ ಶುರುಗೆ ಏನಪ್ಪ ಪಂಡ ಈರ್ನ ಡೆಲಿವರಿ ಡೇಟ್ ಏಪ ತುಂಬುಕ್ಕೆ ಏನ ಪಂಡ ಈರೆಗಿ ತೇಯತ್ತು ತಿಂಗೋಲು ಕೇಂದರೆ ಎಂಕಿದ್ದ ಎಲ್ಲ ಜೀವ ತಾಜಿಕೊಳ್ಳದೆ ಈ ತಿಂಗಳು ಇರ ತಾಜಿತ್ತು ಎಮ್ಮ ಕಂಪ್ಲೀಟ್ ಆದು ಒಮ್ಮ ಪತ್ತುಳು ಅಂಚ ಅದು ನಾನು ಒಂದು 4 ದಿನ ಇಟ್ಕೊಂಡು ಇದರ 21 ತಾರೀಕದೆ 5 ದಿನ ಉಂಟು ಎಡಗೆಂಕು ಒಮ್ಮ ಪತ್ತುಳು ಅಂಚ ಬೊಕ್ಕ ಏನಪ್ಪ ಪಂಡ ಈರ್ನ ಡೆಲಿವರಿ ಡೇಟ್ ಏಪ ಪಂದು ಕೇಂದಿರು ಸುರುಕು ಸೋನೋಗ್ರಫಿ ಮಾಡ್ತಾರೆ ಅಪ್ಪಗೆ ಎಂಕು ಕೊಟ್ಟು ಅಕ್ಟೋಬರ್ 2 ತಾರೀಕಿಗೆ ಐದು ಬೊಕ್ಕ ನಡು ಸೋನೋಗ್ರಫಿಡ್ ಸೆಪ್ಟೆಂಬರ್ 26 ಕೊಡ್ತೀರು ಐದಕ್ಕಿಂತ ಮುರಾಣಿ ಪೂರ ಹುಷಾರಿಜ್ಜನ್ಲಿಕ್ಕೆ ಪೂರ ಆಂಡದೆ ಐದಕ್ಕಿಂತ ಡೇಟ್ ಪೂರ ದಾಲ ಇಚ್ಚಿ ಡಾಕ್ಟರ್ ದಾದಮಂತೇರ್ ಮಂಡ ಏಪಲ ಇನ್ನೆಲ್ಲ ಪ್ರಾಬ್ಲಮ್ ಆಡು ಬಾಲೆ ತಿರ್ಕುಜಿ ಪಂಡ ಬಾಲದ ಮೂಮೆಂಟ್ ಎಲ್ಲ ಗೊತ್ತಾಪುಜಿ ಅದರಿಂದ ಎಂಕುದಾಲ ಬೇನೆ ಇನ್ನೆಲ್ಲ ಇನ್ನು ಆಡ್ ಬಂಡ ಹಾಸ್ಪಿಟಲ್ ಬರಡು ಬಂದು ಇದು ಸದ್ಯೋಗು ಅವು ಡೇಟ್ ನೂರ ಕೊಡ್ತಿದ್ದೀವಿ ಇದು ಲಾಸ್ಟ್ ಆಫ್ ಸೆಪ್ಟೆಂಬರ್ 26 ಡೇಟ್ ಉಂಟು ಓಕೆನಪ್ಪ ಪಂಡ ಯಾರಿಗಿದ್ದೆ ಡಾಕ್ಟರ್ ಮಾಡಿ ಪಂಡಾಗ ಡೆಲಿವರಿ ಮಾಡ್ಕೊಡಾವು ಪಂಡ ಬೇನೆ ಕಮ್ಮಿ ಇತ್ತೀಚೆ ಪಂಡ ಅದರಿಂದ ಏನಲ್ಲ ಮುರಾಣಿ ಹುಷಾರಿದ್ದನ್ನಪ್ಪಾಗ ಉಂಡ ಪಂಡ ಈಗ ಹೆಚ್ಚು ಕಮ್ಮಿ ಇತ್ತಂಡ ಡೆಲಿವರಿ ಮಾಡ್ಕೊಡ ಬಾಲಿಂದ ಕೊಡಾಪು ಬಂದಿತ್ತು ಮುರಾಣಿ ಆಪುನ ಇದ್ದಿದ್ದ ದಾದನ ಇದೆಲ್ಲ ನಮ್ರ ಆಶೀರ್ವಾದ ದೇವರ ಆಶೀರ್ವಾದ ಉಂಟು ಆಳ ತೊಂದರೆ ಇಚ್ಛೆ ಉಲ್ಲೆ ನಮಗೇನ ಬಂತೆ ಬಂದ ಡಾಕ್ಟರ್ ಬೇಗ ಡೆಲಿವರಿ ಮಾಡ್ಲಿಲ್ಲ ಆಯ್ನ ಲೇಟ್ ಮಲ್ಪದೆ ಪಂಡ 1 ತಿಂಗಳು ಆಯ್ಬೋಕ 5 ಪಂಡ 1 ತಿಂಗಳದೆ ಅವು ಎಟ್ಟೆ ಬಂದು ಪಂಡ ಬಂಜಿಡಿ ಇತ್ತು ನಾಲ್ಕು ಬಾಲೆ ಎಟ್ಟೆ ಬಂದು ಈಚಿಂದ ನಾವು ಬಾಲೆ ಬೇಗ ಬಿಡ್ತಿಂಡ ಬಾಲಿನ ಗ್ಲಾಸ್ ಪ್ರತಿಯೋಡಾಗ್ತದೆ ಅಂಚಪುರ ಅವು ಕೂಡ ರಿಸ್ಕ್ ಅದೇ ಇದಕ್ಕೋಸ್ಕರ ಅವೇ ಇದೇನು ಸದ್ಯ ಹೋಗು ಡೇಟ್ ಇಜ್ಜಿ ಸೆಪ್ಟೆಂಬರ್ 26 ಲಾಸ್ಟ್ ಉಂಟು ತುಂಬ ಅಂಚ ಎಂತೆತ್ತಿ ಅಂಚಪುರ ಇತ್ತರಿಂದ ನಿಕ್ಲೆಗೆ 100% ಪಂಪೇನು ಅಂಚ ಮುಂದೆ ಕ್ವಶನ್ ಮಸ್ತ್ ಸರ್ಟಿಫಿಕೇಟ್ ಮಸ್ತ್ ಕೋಡದ ವೀಡಿಯೋ ಉಂಟು ಕೋಡೆ ಈಗ ಏಕೆ ತಿನ್ಬೋದು ಬಂದು ಅಂಚ ಐದು ಪಕ್ಕ ನೀರು ಪೆದ್ದಾರ ಊರಿಗೆ ಹೊಂದಿದ್ದಾರೆ ಅದೇನು ಅಂತಿದ್ದೇವೆ ಅವೇನು ಊರು ಬರ್ತೈತೆ ಅಪ್ಪಗನೇ ಮಸ್ತ್ ಜನಕ್ಕೆ ಹೊಂದಿದ್ದೇವೆ ಇದು ಕೂಡ ಊರು ಬರೋದಿಲ್ಲಾರ ಪುನಃ ಬಂದು ಏನು ಊರಿಗೆ ಪೆದ್ದಾರ ಕೂಗಿಚ್ಚಿ ಒಂಜಿತ್ತರ ಪ್ರಾಬ್ಲಮ್ ಮುಖ್ಯನ ಪಂಡ ಏನು ಫಸ್ಟಿಗೆ ಫಿಕ್ಸ್ ಆಗಿತ್ತೆ ಊರು ವಾರ ಇಚ್ಚಿ ಪೆದ್ದಾರ ಬಂದು ಯಾನತ್ತು ಅಜ್ಜಿಯನ್ನ ಪಪ್ಪ ದಾದ ಪೆಟ್ಟುಳ್ಳದೆ ಅದಕ್ಕೋಸ್ಕರ ಏನು ಊರು ಬೈತೇನೆ ಅಮ್ಮ ಪಪ್ಪ ಬರ ತಿಕ್ಕಗ ಬಂದು ಅಜ್ಜಿಯನ್ನ ಪಪ್ಪಾಗ ಇಷ್ಟ ಎತ್ತಿಸಿ ಏನು ಊರಿಗೆ ಹೋಗ್ಬೋದು ದಾದ ಪಟ್ಟ ಮೂಲ ಯಾರಿಗೆ ಪೆತ್ತೂರು ಬಂದು ಮಸ್ತ್ ಆಸೆ ಇರ್ತೇನೆ ಅಜ್ಜಿಯನ್ನ ಟೈಮ್ ಉಂಟಂಚನೆ ಏನು ಪೆದ್ದಾರ ಊರಿಗೆ ಹೋಗಿತ್ತಿಸಿ ಅಪ್ಪ ನಿಮಗೆ ಗೊತ್ತಿತ್ತು ಕೊರೋನಾ ಪೂರ ಇರ್ತಾನೆ ಇದ್ದಂತ ಪೋರ ಆಗಿತ್ತಿಸಿ ಅಂಚ ಕೊಂಬೇಡ ಅಂತ ಸೆಕೆಂಡ್ ಡೇಟ್ ಅದು ಫಸ್ಟಿಗೆ ಬಂದಿದ್ದೇವೆ ಊರು ಕುರ್ಚಿ ಹೋಗ್ಬೋದು ಮೂಲೆ ಪೆದ್ದಾರ ಅಂತ ಅಂಚ ಅಮ್ಮ ಪಪ್ಪಗಳು ಕೂಡ ಬಂದಿದ್ದೇವೆ ಅಮ್ಮ ಪಪ್ಪಲ ಬಂದಿದ್ದೇವೆ ಊರು ಕಡೆ ಕೂಡ ಅಂಡ ಜೇನ ಪಪ್ಪ ಮುಚ್ಚಿಬಿಟ್ಟೇವೆ ಮೂಲೆ ಇಪ್ಪಾಡು ಅಂತ ಅಂಚ ಒಕ್ಕೊಂದು ಏನ ಪಂಡ ಒಂದೊಂದು ಎಲ್ಲ ಪ್ರಾಬ್ಲಮ್ ಬಂದ ಅಟ್ಲೀಸ್ಟ್ ವಾರ ಬುಕ್ಕ
ಕಡಲ್ ಪೋರ ಪೋರ ಅಂಡಲ್ಲ ಜೀವನ ಪಪ್ಪಾಗ ಊರುಗ್ಲ ಬರೋಲಿ ಅನ್ಕೊಂಡು ಊರುಗ್ಲ ಬೈದ್ವೇರು ಅವನ ಟೆನ್ಷನ್ ಇಜ್ಜಿ ಪಂಡನಿಂದ ಪೆದ್ದರ ಪೋಯಂಡಲ್ಲ ಆ ಪೆದ್ದರ ಟೈಮ್ ಬತ್ತಿತ್ತು ಅಂಡ ಮಲ್ಲ ಪ್ರಾಬ್ಲಮ್ ಪಂಡ ಮೂಲು ಇವು ಪಂಚಿಲತ್ತಿ ಇಚ್ಚಿಲತ್ತಿ ಅಂದ್ರೆ ನಡುಟು ತಿಕ್ಕೊಂಡು ಎಂದಿದೆ ಸ್ವಲ್ಪ ಪಂಡ ಜಿಯನ್ನ ಸ್ಕೂಲು ಸುರುಕೆ ಎಂಕುಲಿನ ಬಂದೋಡು ಪಂಡ ಸೀನಿಯರ್ಗೆ ಜಾಯ್ಬಿಡ್ಲೆ ಡೈರೆಕ್ಟ್ ಊರು ಪಾಡ್ಬೇಡ ಹಾಯಾನ್ ಊರು ಶಿಫ್ಟ್ ಆಗಿತ್ತು ಅಲ್ಲಿ ಕೂಡ ಬತ್ತಿದ್ದು ಮೂಲು ಅಡ್ಮಿಷನ್ ಮಕ್ಕಳು ಕೂಡ ಆಪುಜಿ ಹೊರ ಅಲ್ಪ ನೆಟ್ಟೆ ಕೂಡ ಬಂದು ಆಪುಜಿ ಎಂಕುಲು ಆಯ್ನ ಮೂಲೆ ಪಾಡ್ನೆ ಇರ್ತಾರೆ ಬೊಂಬೈಡೆ ಪಾಡ್ನೆ ಇರ್ತಾರೆ ಸ್ಕೂಲಿಗೂ ಗಡಿ ಗಡಿ ಚೇಂಜ್ ಮಲ್ಪಲೆ ಕಲಿಜ್ಜಿ ಬೊಕೇನಪ್ಪ ಬಂಡ ಈತ ಪುರ ಬಂಗೊಂಡ ಫೀಸ್ ಕಟ್ಟದು ಅರ್ಧೋಡು ಸ್ಕೂಲ್ ಮುಪ್ಪದು ಪುರ ಊರುಲೆ ತೋಪೋನು ಊರು ಪೋಂಡ ನಿಕ್ಲೆಲ್ಲ ಗೊತ್ತಿಪ್ಪು ಹೋದು ಪೆದ್ದು ಪಕ್ಕ ಪಾರ್ ಬರ್ರದಲ್ಲ ಆಪುಜಿ ಒಂದು ತಿಂಗಳು ನಮಗೆ ಪೆದ್ದು ಅಂಚ ಬರ್ರ ಆಪುಜಿ ಕಮ್ಮಿ ಕಮ್ಮಿ ಪಂಡಲ ಒಂದು 3-4 ತಿಂಗಳು ಬೋಡು 3-4 ತಿಂಗಳು ರಜೆ ಮಾಡ್ತಂಡ ನಮ್ದು ಸ್ಕೂಲ್ ಬೆತ್ತಲು ಜೇರು ದಾದ ಪಂಡ ಮಸ್ತ್ ಪೂರ ರಜೆ ಆಗ್ಬಿಡತ್ತೆ ಅದಕ್ಕೋಸ್ಕರ ಒಂದು ವರ್ಷ ವೇಸ್ಟ್ ಆಗ್ಬಿಟ್ಟು ಸ್ಕೂಲು ಬೆತ್ತಲು ಜೇರು ಪಂಡ ಸ್ಕೂಲಿಗೂ ಅವಳ ಗೊತ್ತಿಪ್ಪು ಫೀಸ್ ಪೂರ ಏತಿಕೊಂಡು ಆದ ಪೂರ ಫೀಸ್ ಕಟ್ಟೋದಿಲ್ಲ ದಮ್ಮ ಒಂದು ವರ್ಷ ವೇಸ್ಟ್ ಆಗ್ಬಿಟ್ಟು ಪಂಡ ಬಂದು ಸೂಲ ಬರ್ಕೊಂಡು ಅನ್ಸದು ಎಂಕಲ ಒಂದಿತ್ತಲ್ಲಿ ಏನಾದ್ರು ನಾನು ಒಂದು ವರ್ಷ ವೇಸ್ಟ್ ಮಾಡ್ಕೊಂಡು ಕೂಡ ಒಂದು ವರ್ಷ ವೇಸ್ಟ್ ಮಾಡ ಕೂಡ ನಾನು ಒಂದಿನಗೆ ಪಾಡು ಹಾಕೋದು ಅವು ಒಂಬೆರಡು ಊರು ಆವಳು ಪಾಂಡ ಅವೇ ಒಂದಿನಗೆ ಪಾಡು ಅವಳು ಐತ ಹೋಗಿಲ್ಲದೆ ಸ್ಕೂಲ್ ಅವ್ರು ಎತ್ತ ಮೇಲೆ ಅವಳ ಗೊತ್ತು ನೆಕ್ಸ್ಟ್ ವರ್ಷ ಬೇತ ಕೂಡ ಸ್ಕೂಲ್ ನಾಡು ಕೂಡ ಇಂಟರ್ವ್ಯೂ ಪೂರ ಕಿಕ್ಕಿರಿ ಉಂಟು ಒಕ್ಕೊಂದು ಏನಪ್ಪ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫೀಸ್ ಕಟ್ಟನಾಗ ಎತ್ಕೊಂಡು ಕಟ್ಟುವ ಅವು ಕೂಡ ಒಂದು ವರ್ಷದ ಫೀಸ್ ಇಲ್ಲದ್ದು ಈತ ಪುರ ಅದೇನಂತ ಕೂಡ ಸ್ಕೂಲ್ಗೊಂದು ಮತ್ತೆ ನಾವು ವೇಸ್ಟ್ ಆಗ್ತದೆ ಅಂಚಾದ ನಾವು ಎಣ್ಣೆ ಏನಾದ್ರು ಹತ್ರವು ಆಯ್ನಂತ ಹಾಕೊಂಡು ಕೊಚ್ಚು ಸ್ಕೂಲ್ ಒಂದು ಏನು ಹಾಕೊಂಡು ಮೂಲೆ ತೂಕ ಕಂಡ ಅಂಚ ಒಕ್ಕ ಏನಪ್ಪ ಕಂಡ ಅಮ್ಮ ಮಸ್ತ್ ಜನ ನೋಡದ ವೀಡಿಯೋಗಳ ಬೈತಿದ್ದು ಪ್ರತಿ ಸರ್ತಿನ ಬರ್ಕೊಂಡು ಅಮ್ಮ ಬರ್ಬೇರ ಬೊಂಬೈಗೆ ಬಂದು ಏನು ಬರ್ಬೇಕು ಬೊಂಬೈಗೆ ಅಂದರೆ ಅಮ್ಮ ಬರೋಂಗೆ ಇಚ್ಛೆ ಸತ್ಯ ಹೋಗಿದ್ದೆ ನಿಕ್ಲೆ ಎಲ್ಲ ಗೊತ್ತಿಪ್ಪು ಇಂಟ್ಲ ನಿಲ್ಲ ಬರ್ಪಲೆಗೆ ಇಚ್ಚಿ ಬಂಡ ಕೈ ಕಂಚಿ ತೋಟ ಕಂಡ ಅವು ಪೂರ ಒಂಚು ಕಳಿಟ್ಟು ಇತ್ತಿರ್ಕಂಡ ಒಕ್ಕೊಂದು ಏನಪ್ಪ ಅಮ್ಮ ಅಲ್ಲೇ ತೊಂಬರಂಡ ಎರಡಲ್ಲ ಬೋಡು ಅಲ್ಲೇ ತೊಂಬಕ್ಕೂ ಅಲ್ಲೇ ಇಚ್ಚಿ ಒಕ್ಕುಂಡ ಜೀವನ ಒಪ್ಪನೆ ಬೋಡು ಒಬ್ಬ ಗುಡ್ರಡಾರೆ ಬೋಡು ಹಾಕೊಂಡು ಒಬ್ಬ ಅಮ್ಮ ಬದ್ದು ಮೂಡು ಒಂದು ತಿಂಗಳು 2 ತಿಂಗಳು ಕುಳ್ಳೆಕ ಪೂರ ಗಾಳಿಚ್ಚಿ ಎಂಕುಲ್ಲಿ ನನ್ನ ಅಮ್ಮನ ಫ್ಯಾಮಿಲಿ ಲಂಚಂದಲ್ಲ ಮಲ್ಲ ಫ್ಯಾಮಿಲಿ ಅದ್ಯಾನು ಇತ್ತರೆ ನಿಜ ಮಾಡ್ಕೊಂಡು ಅದಕ್ಕೆ ನಿಂಗೆ ಮಲ್ಲಸ್ತಿಗೆ ಆವಡು ಅಂತಂದ ಎಂಕ ಮುಂಜಾರಿಗೆ ಪೂರ ದಾಳಿಚ್ಚಿ ಎಂಕ ಏನು ಮಾಡುತ್ತೆ ನಿಜನೇ ಪಂದು ಬಿಡೋದಿಲ್ಲ ಎಂಕುಲ್ಲದಲ್ಲ ಮಲ್ಲ ರಿಚ್ ಫ್ಯಾಮಿಲಿ ಪೂರ ದಾಲತ್ತು ಎಲ್ಲೆಲ್ಲ ಬೆಂದು ನೋಡಾಕೊಂಡು ಅಂಚ ಇಪ್ಪನಾಗ ಇದನ್ನು ಮಿಟ್ಟಿ ಕೆಲಸ ಹೋಗ್ಬೋದು ನೋಡಿ ಕೊಪ್ಪಲಂಚೇನೆ ಕೆಲಸ ಹೋಗ್ಬೋದು ಅಂಚ ಇಪ್ಪನಾಗ ಇಲ್ಲಾಡು ಗೊತ್ತಿತ್ತು ಈಗ ಏನ ವೀಡಿಯೋ ಕೂಡ ತುಂಬ ಕಂಜಿ ಕೈ ಕರಿ ಕುಚ್ಚೆ ನಾಯಿ ಅವು ಪೂರೆ ಪೂರೆ ಅದ್ರ ಬತ್ತಲೆ ಗಲೀಜಿ ಅಮ್ಮ ಬತ್ತಂಡಲ್ಲ ತುಲೆ ಒಂದು ವಾರ ತಿಂಡ 10 ದಿನ ಬತ್ತಂಡಲ್ಲ ದಾದ ಪ್ರಯೋಜನ ನಿಜ ರೆಗ್ಯುಲರ್ ಹಾಸ್ಪಿಟಲ್ ಕುಂದರಿ ಪಂಡ ಅದಕ್ಕೆ ಹಿಂದಿ ಆಡು ಮರಾಠಿ ಆಡು ಮೂಲ ಬರ್ತುಜಿ ಎಂಕೆ ಬರ್ತುಜಿ ಮರಾಠಿ ಪೂರ ಅದು ಬತ್ತದಲ್ಲ ರೆಗ್ಯುಲರ್ ಒಂದು ಒಕ್ಕ ಏನಾಗುತ್ತೆ ನಮ್ಮ ಯಾನೊಂದು ಧೈರ್ಯ ಅದ ಒಂದು ಧೈರ್ಯ ಉಂಟು ನಿಮ್ಗೆ ಕಡೆ ಪಕ್ಕ ಅವೈತೆ ಒಂದು ಮಾಡ್ತೀವಿ ನಮ್ಮ ಮಸ್ತ್ ಕುಕ್ಕೆ ಬಂಡ ಓಡಿವೆ ಮಸ್ತ್ ಆರು ಟೆನ್ಷನ್ ತಂದೆ ಕರೆಂಟ್ ಎಂಕ್ಲ ಟೆನ್ಷನ್ ಜಾಸ್ತಿ ಆಗ್ಬೋದು ಅದಕ್ಕೋಸ್ಕರ ಅವು ಪೂರ ಕೊಚ್ಚಿ ಬಂದು ಕೊಚ್ಚಿ ಎಲ್ಲ ಒಪ್ಪಲ್ಲ ಬಂತೇರು ಕೊಚ್ಚಿ ಅಂಚವೆಲ್ಲ ಅಗತ್ಯ ಇರ್ತಂತ ಬಂತೆ ನನಗೆ ಬುಕ್ಕಿನಪ್ಪ ಗಂಡ ಅವೇ ಅರೆಗಿತ್ತು ತುಳಿ ಅರೆಲ್ಲ ಗೊತ್ತಿ ಬರಲ್ಲ ಪೂಜೆ ಯಾರು ಬೊಂಬೈಗೆ ಬರ್ಕೊಂಡಲ್ಲ ಅರೆ ಗೊತ್ತಿ ಬರ ಒಂದು 2 ತುಂಬ ಕೂಡು ಅಂಚ ತೊಂಬರಲ್ಲಿ ಎಲ್ಲ ಇದ್ದಾರೆ ಈಗ ಕುಂಜುವಲ್ಲ ಅಮ್ಮ ಬರ್ಬೇಡ ಕಂಡಲ್ಲ ಹೆಚ್ಚು ದಿನ ಕತ್ತಿನ 1 ದಿನ ಬರ್ಕೊಂಡಲ್ಲ ಅಮ್ಮ ತುಂಬ ಹುಷಾರಿದ್ದು ಜೊತೆ ಅಪ್ಪಗೆಲ್ಲ ಕಂಡು ರುಚಿಯನ್ನ ಪಡ 1 ದಿನ ಬರೋಡ ಬಿಟ್ಟು ಅಪ್ಪಗಲ್ಲಿ ಮುಚ್ಚುವಂಗೆ ರುಚಿಯನ್ನ ಬರ್ತು ನೆಟ್ಟೆ ಇಲ್ಲ ಅಂತ ಅಂದೆ ಓಕೆ ಏನಪ್ಪ ನೆಂಟೆ ಏರ್ ಇಚ್ಚಿನ ಅಂಚದಲ್ಲಿ ಇಚ್ಚಿ ಮೂರು ಹಸ್ಬೆಂಡ್ ಕಡೆಯಿಂದ ಫ್ಯಾಮಿಲಿ ಇರುತ್ತೆ ಅಂಚದ ಆತ ಟೆನ್ಷನ್ ಕೂಡ ಇಚ್ಚಿ ನಿಕ್ಲೆಗೆ ಆತ ಗೊತ್ತಾಗ್ತದೆ ಪೂರ ಜನ ಇತ್ತು ಇಲ್ದಾಡ್ನ ಅದು ಕೂಡ ಟೆನ್ಷನ್ ಇಚ್ಚಿ ಏನಪ್ಪ ಪಂಡ ಅಂಚ ಒಂದು ವೇಳೆ ಅಮ್ಮನ ಅಗತ್ಯ ಬೋರ್ ಉಂಟಂಟ ಏನೇನೊಂದಿಲ್ಲ ಬೆದ್ದಿ ಬೊಕ್ಕ ತೂಕ ಏನಾಗ್ತದೆ ಜೀವನಿಗೆ ರಜೆ ಇರ್ತಂತ ಆ ಟೈಮ್ ತೂಕ ಬಂದು ವಾರ ಅಂಡ ಆ ಟೈಮ್ ಹೋಗ ಈಗ ಸದ್ದೋಗಿ ಅಮ್ಮನ ಒಚ್ಚು ಬಂತೆ ಯಾರ ಜೀವನ ಪರದೆ ಒಚ್ಚು ಬಂತ ಕೆಲವು ಅನ್ಪುನಲ್ಲ ಸರಿ ಅಮ್ಮ ಬತ್ತಂಡ ಇರ್ಕೊಳ್ಳೋ
ನಮ್ಮಲ್ಲಿ ಅರ್ಥ ಮಾಡ್ಕೊಂಡ ಆಪುನತೆ ಟೈಮಲ್ಲಿ ಊರು ಇತ್ತು ನಕ್ಲೆ ಹೊರಾಣೆ ಕಣಕ್ಕೆ ನಮಗೆ ಒಂದೇ ಪಾಯಿಂಡಲ್ಲ ಅಕ್ಲೆಗಳು ಅರ್ಥಲ್ಲ ಆಪುಜಿ ಏನ ಪೂರ ಅಂದರೆ ಓಕೆ ನಾ ಪಂಡ ನಮ್ಮನೆ ಇಲ್ಲದ ಪರಿಸ್ಥಿತಿ ನಮಗೆ ಮಾತ್ರ ಗೊತ್ತಿತ್ತು ಅವು ಬೇಕಲ್ಲಿ ಪ್ರಕಾರ ಗೊತ್ತಿತ್ತು ಅದೇ ಅಂಚಾದೆ ಏನು ಈ ಚಿಂಡ್ಯಾನ ಬಂದ್ರೆ ನಮ್ಮದು ಒಕ್ಕ ಮೆಕ್ತಿಗೆ ಆಲಿಂಚ ಕೆಲಸ ಹೋಗ್ಬೇಕು ಅಂತ ಅಲೆತ್ತಲ್ಲ ಬರಲ್ಲ ಜೊತೆ ಅಂಚ ಒಕ್ಕೊಟ್ಟು ಮೆಕ್ತಿನಿಗೆ ಗೊತ್ತಿತ್ತು ನಾನು ಬಾಲೆಲ್ಲ ಎಲ್ಲಿ ಇರ್ತೀನಿ ಅಂತ ಅಂಚ ಆಪ್ಷನ್ ಅಮ್ಮ ಹತ್ರ ಪೊಕ್ಕ ಬರ್ತದಲ್ಲ ಪ್ರಯೋಜನ ಇತ್ತು ಜೊತೆ ಅಂಚ ಅಮ್ಮ ಅವೇ ತೂಕ ಏನಾಗ್ಕೊಂಡು ಮರಳ ಕಣ್ಣಿಗೆ ಬಚ್ಚು ಕತ್ತ ಸದ್ಯೋಗು ತೂಕ ನೆಟ್ ಅಂಚ ಉಳ್ಳೇರ 3 ಜನ ಉಳ್ಳೇರು ಫ್ಯಾಮಿಲಿ ಟೆನ್ಷನ್ ಪುರ ತಾಲೆಚ್ಚು ಅಂಚ ಒಂದು ಪುರ ಕ್ವಶನ್ ಪುರ ಕೇಳಿರ್ತಾರ್ಲಿಕ್ಕರು ಮುಖ್ಯನಪ್ಪ ಮನೆಯ ಮಾತೆರೆಗೆ ಎಂಚ ಮಸ್ತ್ ಜನ ನೀರು ದಾಯಿ ಇರೆಗೆ ಅಮ್ಮ ಬರ್ಕೊಂಡು ಒಂದು ಇಚ್ಛ ಇಷ್ಟೇ ಇಚ್ಛ ಅಂಚ ಕಾಲೇಜ್ ಕ್ಲಾಸ್ ಉಂಡು ಅಮ್ಮ ಬರಡು ಬತ್ತು ನೆಟ್ ಇರ್ತೇನೆ ಅದು ನಮ್ಮ ನೀರ ಡ್ಯಾಂಕ್ ಹೋದು ನೆಟ್ ಇರ್ತೇನೆ ಅನ್ನ ಸಿಚುವೇಶನ್ ನಮ್ಮ ಅರ್ಥ ಮಾಡ್ಕೊಂಡು ಹಾಕೊಂಡು ಕೂಡ ಇಲ್ಲ ನಮ್ಮ ಕಲ್ಯಾಣ ನಾವು ಅದು ನಕಲು ಪಂಪೇರು ಮಕ್ಕಳು ಪಂಪೇರು ಅಂತ ನಮ್ಮ ಅದು ಮಾಡ್ಕೊಳ್ಳಿ ಇಚ್ಚಿ ನಮಗೆ ಏನ ಕರೆಕ್ಟ್ ಆಗ್ನತ್ತೆ ಅವೇ ಮಾಡ್ಕೊಂಡು ಪಕ್ಕ ಅವೇ ಕಂಡೈತೆ ನಮ್ಮಲ್ಲಿ ಇಲ್ಲದ ಪರಿಸ್ಥಿತಿ ನಮ್ಮ ಐದು ತೂದು ಡಿಸಿಷನ್ ತೊಗೊಂಡು ಹಾಕೊಂಡು ಅಂಚ ಅದಕ್ಕೋಸ್ಕರ ಯಾರೇನ್ವೆ ಸರಿ ಉಂಡು ಯಾರೇ ತೊಗೊಂಡು ಡಿಸಿಷನ್ ಅಂತ ಒಬ್ಬ ಜಿಯನ್ನ ಪಪ್ಪದ ಬಂದಿದ್ದೇವೆ ಏನಪ್ಪ ಕಂಡ ಟೆನ್ಷನ್ ಮಲ್ಕೊಡ್ಸು ಟೈಮ್ ಲಾಭ ಅಂತ ಅಂಚ ಇದೇ ತೂಕನ ಕಣ್ಣನೆ ಕೊಡ್ತಿಕ್ಕನಾಗ ಆತ ನಮ್ಗೆ ಟೆನ್ಷನ್ ಅಲ್ಲಿ ಎಂತ ದಾರಿ ಗೊತ್ತಿಲ್ಲ ಒಂದು ಧೈರ್ಯ ಏನು ಪಂಡ್ರ ಮರೆತುಕೊಂಡು ಒಂದು ಧೈರ್ಯ ದಾರಿ ಗೊತ್ತುಂಟು ಈಗ ಏನು ಫಸ್ಟ್ ಡೆಲಿವರಿಲ ಬೊಂಬೈಲೆ ಆತಿನ ಹೇಳ್ತಾರೆ ಅಮ್ಮನ ಕ್ಲಪ್ಪಲ್ಲಿ ಇತ್ತೀಚಿದೆ ಕೊರೋನಾದೆ ಅಪ್ಪಾಗ ಅಮ್ಮನ ಕ್ಲಿಕ್ಕಲ್ಲ ಬರಪುರ ಒಂದು ಇತ್ತೀಚಿ ಹೆಂಗೆ ಊರು ಪಾರ ಒಂದು ಇತ್ತೀಚಿ ಆ ಟೈಮ್ಡೆ ಒಂಜರೆ ತಿಂಗಳು ಬೊಂಬೈಲೆ ಇರ್ತೈತೆ ಗೆದ್ದಿದ್ದು ಕೂಡ ಆ ಟೈಮ್ ಒಂದು ಇದ್ದದ್ದು ಹಿಂಗೆ ಅಂಚೆ ಧೈರ್ಯ ಹಿಂಗೆ ಕಂಡ ಇಪ್ಪೋಲಿ ಹಿಂಗೆ ಬಂದು ಕಂಡ ಹಿಂಗೆ ಮಾಡಿ ಅಂಚೆ ಬಂದು ಮಾಲಿಶ್ ಮಾಡ್ಕೊಂಡು ಒಬ್ಬರು ಹೆಂಗೆ ಕಾಲು ಬರ್ಪೂಜಿ ತೂಕ ಏನಾಗ್ಬೋದು ಒಬ್ಬರು ನಿಮಗೆ ಗೊತ್ತಾಗ್ಬೋದು ಏನ ಕತೆ ಏನ ಪುರ ಅಂದರೆ ನಿಮಗೆ ದಾಲ್ಪಂಡ ಹೋಗಿ ಸಾಕುತ್ತದೆ ದೀಲೆಕ್ಕ ಹಾಕೊಂಡು ಅಮ್ಮನ ಕ್ಲಿಯರ್ ಟೆನ್ಷನ್ ಹಾಕೋಣ ಜೊತೆ ಆಕ್ಲಿಂದ ದಾಲಿ ಟೆನ್ಷನ್ ಹಾಕೋದು ಇತ್ತೆ ಸಿಚುವೇಶನ್ ಅಂಚೆ ಉಂಟು ಹೆಂಗೆ ಅಂಚೆ ಹೋಗ್ಲಿಕ್ಕಲಿಚ್ಚಿ ಅಪ್ಪ ಇಂಚೆ ಬರ್ಕೊಲಿಕ್ಕಲಿಚ್ಚಿ ಅಂಚ ಜಿಯಾನ ಸ್ಕೂಲ್ ಇದ್ದಿದ್ದು ಇಜ್ಜಿನ ಉಳ್ಳತ್ತೆ 100% ಹಿಂಗೆ ನಾವು ಊರಿಗೆ ಹೋಗಿತ್ತು ರೀ ಕಂಡ ಪುರ ಇಂಚ ಪ್ರೀತಿಸಿಲ್ಲ ಒಪ್ಪೊಂದು ಮೈನ್ ಪ್ರಾಬ್ಲಮ್ ಕಂಡಿದ್ದೆ ಡಾಕ್ಟರ್ ಹೆಚ್ಚ ಜರ್ನಿ ಮಲ್ಪರಿಚಿ ಟ್ರಾವೆಲ್ ಮಲ್ಪರಿಚಿ ಎಲ್ಬಕ್ಕ ಹೆಚ್ಚ ನಡಪರ ಕೆಲಸ ಒಬ್ರು ಮಲ್ಪರಿಚಿ ಕಂಡು ಹೇಳ್ದಂತ ಓಡೆಲ್ಲ ಹೋಗ್ಲೆ ಕಲಿಚಿ ಅಂಚ ಕೂಡ ಕಥೆಯನ್ನ ಒಬ್ಬ ಏನೇ ಗೊತ್ತು ನಿನ್ನ ಅಮ್ಮನ ಬರ ಮಂಡಲಿ ಏಪಗೊಂಡು ಬರ ಅಂತ ನಿನ್ನ ಡೇಟ್ ಫಿಕ್ಸ್ ಸಿಗುತ್ತೆ ಅಂಚ ಇತ್ತೆ ಏನಪ್ಪ ಬಣ್ಣ ಇತ್ತೆ ಹಿಂಗೆ ಪಲ ಪೆದ್ದೆ ಅಂತ ಕಂಡ ಜಿಯನ್ನ ಒಬ್ಬರೇ ಬೋದ್ಲೆ ತೊಂಬರೋಡು ಆರ್ಯ ನಾನು ತೂಪುನ ಅಥವಾ ನಮ್ಮಲ್ಲೇ ತಂಬರ ಹೋಗುನ ಗೊತ್ತಾಗ್ತದೆ ಅಂಚ ಅದೇ ತುಂಬೆ ಬತ್ತು ಕುಲ್ಲಾರ್ಲ ಪೂಜಿ ಪೂರ ಊರು ಬರ್ತದು ಅದನ್ನ ಜಿಯನ್ನ ಒಬ್ಬಗೆ ಎಂಚ ಬಂದಿದ್ದೆ ಏನಾದ್ರು ಕೊಟ್ಟು 3-6 ಊರಿಗೆ ಹೋದೆ ನಮ್ಮಲ್ಲೇ ತಾರಲ್ಲ ಪೂಜಿ ಅಂಚ ಪೂರ ಚಿಕ್ಕ ಆಡ್ಬೋದು ಅಂಚ ಓಕೆ ನಮ್ಮಣ್ಣ ಎಲ್ಲವೇ ಏನೊಂದಿಲ್ಲ ಅಂಚ ಏರ್ಲಿ ಇಚ್ಚಿ ಅಂಚ ಮುಂದಾಲಿ ಇಚ್ಚಿ ಫ್ಯಾಮಿಲಿ ಉಳ್ಳೇರ ಟೆನ್ಷನ್ ಇಚ್ಚಿ ಅಂಚ ಜನಕ್ಕೆ ಪೂರ ಉಳ್ಳಾರ ನಿಕಲತ್ರ ಆಶೀರ್ವಾದ ಉಂಟು ನಮಗೆ ಸಪೋರ್ಟ್ ಉಂಟು ನಿಕಲ್ ಇಂಚೆನೆ ಇರೋಲೆ ಇಂಕ್ ಈಗ ನಂಗೆ ಧೈರ್ಯ ಬರ್ಕೊಂಡು ಕಲಿಸ್ಪುರ ಪಾಂಡ ಅದು ಟೆನ್ಷನ್ ಇಪ್ಪಿಸ್ತದೆ ಮುರಾಣಿ ಮುಟ್ಟಾನೆ ದಿಮಾಲಿಂದ ವೀಡಿಯೋ ಪಾಡೋದಿಲ್ಲ ಮುರಾಣಿ ಮುಟ್ಟುಂಡದೆ ವೀಡಿಯೋ ಪಾಡೋದು ಒಂಥರ ಹೆಂಗೆ ಒಂದಿತ್ತು ಹೆಂಗೆ ಈಗ ಪ್ರೆಗ್ನೆಂಟ್ ಬಂದ ಅಂಚ ಒಂದಿತ್ತು ಈಗ ಅದನ್ನು ಸೀಕ್ ಶುರು ಆಗ್ತದೆ ಅಂಚ ಒಂದಿತ್ತು ಅದ ಬಟ್ ಹಾಸ್ಪಿಟಲ್ ಇಂಜೆಕ್ಷನ್ ಮಾತ್ರ ಅವು ಇಲ್ಲಡೆ ಬಂದಿಲ್ಲ ಬೆಡ್ ರೆಸ್ಟ್ ತಂದಿಟ್ಟಿರುತ್ತೆ ಜಪ್ಪುನು ಅಂಚಿ ಪಾರೆಜ್ಜಿ ಸುಸ್ತ ಒಂದಿತ್ತು ಅಂದಿದ್ದ 2-3 ದಿನ ವೀಡಿಯೋ ಪೂರ ಪಾಡೋದಿಲ್ಲ ನಿಕ್ಕೆ ಪೂರ ಪಾತಿಯರ ಇಲ್ಲ ಬೇಡ ಅಂತ ಹೆಂಗೆ ಖುಷಿ ಆಗುನೆ ಆಕ್ಟಿವ್ ಆಗಿಲ್ಲ ನಿಂದು ಅಂಚ ತೂಕ ತೀರ್ನ ಪೂರ ವೀಡಿಯೋ ಪಾಡೋದಿತ್ತು ನಿಕ್ಲಿಗೆ ಅರ್ಥ ಆದಿತ್ತು ಪಂದ್ಯಾನೇನ್ವೆ ಅಮ್ಮ ಬರೋಡು ಇತ್ತು ಬಂದಿತ್ತು 100% ಅದು 98 ಪ್ರತಿ ಕೊಕ್ಕನಿಗೆ ಒಂದೇ ದಿನ ಕಾಣದ ಅದರಿಂದ ಏನೇನೋದಿಲ್ಲ ಜಿಯನ ರಜೆ ನಿಮಗೆ ತಿಕ್ಕಂಡು ದಿನ ತಿಕ್ಕಂಡ ಒಂದೇ ದಿನ ಪೂರು ಹೋಪ ಬಂದು ಪ್ರತಿ ಒಕ್ಕಂಡಲ್ಲ ಟೆನ್ಷನ್ ಇರ್ತದೆ ಅಂಚ ಪಕ್ಕ ಪಾರ್ಲ ಬಂದು ತೂಕ ಏನಾಗ್ಬೋದು
ಕ್ವಶನ್ ಪೂರ ಎಂಚ ಮಾಡೋದು ಬರ್ತೀವಿ ಎಂತ ಬಾಯಿ ಏನ ಬರ್ತದೆ ಪಟ್ 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 ಬಿಡ್ತಾನೆ ಅಂಚ ಅವಕ್ಕೇನ ಪಂಡಿಗೂ ಸುಳ್ಳು ಮಾಡೋದು ಅದರಿಂದ ಏನ ಕಬಡ್ಡಿ ಓಡು ತಿಪ್ಪಣತೆ ಎಂಕ ಪೂರ ಆಪುಜಿ ಏನು ಉಂಡ ಇಪ್ಪ ಅಂದ್ಬಿಡಿ ಇದೇನೇನು ಎಲ್ಲ ಲಂಚನೆ ಇಲ್ಲಲ್ಲ ಸಿಚುವೇಶನ್ ನಿಕ್ಲೆ ಕಂಡೆ ಅಮ್ಮ ಬರ್ರ ಆಪುಜಿ ಅದರಿಂದ ಊರ್ದಾಗ್ಲೇ ನಿಕ್ಲೆ ಗೊತ್ತಿತ್ತು ಹೆಚ್ಚಿನ ಊರ್ದಾಗ್ಲಿ ಆದಿತ್ತು ಹೇಳ್ದಾದ್ರೆ ಗೊತ್ತಿತ್ತು ನಿಕ್ಲೆಗೆ ಇಲ್ಲ ಇತ್ತು 2-3 ಜನ ಎಂಚ ಬರ್ಕೊಂಡು ಒಂದು ಅಂಚ ಒಂದು ಪೂರ ಎಲ್ಲ ಕತೆ ಅಂಚ ಇದ್ರಲ್ಲಿ ಆಟ ಟೆನ್ಷನ್ ಇದ್ದಿತ್ತು ಅಂಚ ಪೂರ ಕಥೆಯನ್ನ ಈಚೆ ಕ್ವಶನ್ ಬುಕ್ಕಿನ ಥಿಂಕಿಂಗ್ ಎಲ್ಲ ನೆನಪು ಇದ್ದೀಚೆ ಹೆಚ್ಚಾದ ಉಲ್ಲೇಖ ಏನಂದಿತ್ತೆ ಹೆಚ್ಚ ರಿಪೀಟ್ ಬಂದಿಲ್ಲ ಕ್ವಶನ್ ನಾಡಿ ಮೊಬೈಲ್ ಇಲ್ಲ ವೀಡಿಯೋ ಮಾಡ್ತಾಯಿಲ್ಲ ಇಲ್ಲ ಉಲ್ಲ ಎಲ್ಲ ಮೊಬೈಲ್ ವೀಡಿಯೋ ಬರ್ತಾನೆ ಮೊಬೈಲ್ ಯೂಟ್ಯೂಬ್ ಮಾಡ್ತಾನತ್ತೆ ಅಂಚಾದು ತೂಕ ನಿಕ್ಲೇದಾರ ನಾನಲ್ಲ ಕ್ವಶನ್ ನಾನು ಪೂರ ಇತ್ತೇನು ಪಂಡ ಎಂತ ಇನ್ನಿತ ವೀಡಿಯೋ ಪಾಡ್ಲೆ ಎಲ್ಲದ ವೀಡಿಯೋ ಪಂಪೆ ಇನ್ನಿತ ವೀಡಿಯೋ ಈತೆ ಯಾನು ಎಂದಿತ್ತೆ ಮಸ್ತ್ ಕ್ವಶನ್ ಉಂಟದ ಅಂದಂದ್ರೆ ಬರ ದಿನಗಳು ಈತೆ ಕ್ವಶನ್ ಸಿಕ್ಕಿದೆ ನಿಮಗೆ ತಿಕ್ಕೊಂಡು ಹೆಚ್ಚು ನಾಡಿ ಮಾತಾಡಿ ಈತೆ ಅವ್ರು ರಿಪೀಟ್ ಅವೇ ಬರ್ತಿದ್ದಿಲ್ಲ ಅದೇ ಅಂಚ ಆ ಫ್ರೆಂಡ್ಸ್ ಇನ್ನಿಂದ ಈತೆ ವೀಡಿಯೋ ಈಗ ಕೂಡ ಗೊತ್ತಾಗಿತ್ತು ಕತೆ ನಿಲ್ವೆ ಬೊಕ್ಕೆಯನ್ನು ಸ್ಟ್ರಾಂಗ್ ಬರಲತ್ತೆ ಅಂಚ ಬೈಕ್ಲ ಪೋಡಿಸಿ ತೂಕ ಏನು ಹಾಕೊಂಡದ್ದು ನೆಕ್ಸ್ಟ್ ವೀಡಿಯೋ ಟಿಕ್ಕಿಗ ಆಗ್ತದ ಮಾತೇರಿಲ್ಲ ಬಾಯ್ ಬಾಯ್